ಇವತ್ತು ಇನ್ನೊಂದು ಹೊಸ ಥರದ ಚಪಾತಿಯನ್ನು ಮಾಡೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಾಡಲಿಕ್ಕೆ ತುಂಬಾ ಸುಲಭ ಇದೆ. ಹಾಗೆಯೇ ಇದು ತಿನ್ನಲಿಕ್ಕೆ ನಮಗೆ ಪಲ್ಯ, ಸಾಗು, ಚಟ್ನಿ ಯಾವುದೂ ಬೇಕಾಗಿಲ್ಲ. ಸೋರೆಕಾಯಿಯಿಂದ ಮಾಡಬಹುದಾದಂತಹ ಮೆದುಮೆದುವಾಗಿರುವಂಥ ಸ್ಟಫ್ಡ್ ಚಪಾತಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋನ ನೋಡಿ ನೀವು ಕಲ್ತ್ಕೋಬೋದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ತುಂಬ ವಿಧದ ಚಪಾತಿಯನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಇನ್ನೊಂದು ಆರೋಗ್ಯಕರವಾದ ಚಪಾತಿಯನ್ನು ತುಂಬಾ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ನಮಗೆ ಒಂದು ಸೋರೆಕಾಯಿ ಬೇಕಾಗುತ್ತೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರ ಬುಡನ್ನು ಕಟ್ ಮಾಡಿಕೊಂಡು ನಾವಿದನ್ನ ತುಂಬಾ ಚೆನ್ನಾಗಿ ತುರಿದ್ಕೋಬೇಕು. ದಪ್ಪ ಇದ್ದರೆ ಇದರ ಸಿಪ್ಪೆ ತೆಗೆದ್ರೂ ಓಕೆ, ಸಿಪ್ಪೆ ತೆಗೆದಿಲ್ಲದಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಈ ಥರ 2 ಭಾಗ ಕಟ್ ಮಾಡಿಕೊಂಡು ಇದರ ತಿರುಳು ಇರುತ್ತಲ್ವ ಅದೊಂಚೂರು ತೆಗೆದ್ಬಿಡೋಣ. ಈ ಥರ ಸ್ಪೂನಲ್ಲಿ ಆರಾಮ್ಸೆ ಬಂದುಬಿಡುತ್ತೆ ನೋಡಿ. ಈ ತಿರುಳನ್ನು ತೆಗೆದ್ಬಿಡ್ಬೇಕು, ಗೊತ್ತಾಗ್ತಿದೆಯಲ್ವ? ಇದು ಬೇಡ. ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ನಾವು ತುರಿದ್ಕೋಬೇಕು. ನೋಡಿ, ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟಿದ್ದು ಚಪಾತಿ ಮಾಡ್ತಾ ಇದ್ದೇನೆ. ಅದಕ್ಕೆ ಜಸ್ಟ್ ಒಂದು ಅರ್ಧ, ನಾನು ಅವಾಗ ತೋರಿಸಿದ್ನಲ್ಲ ಅದರಲ್ಲಿ ಅರ್ಧ ಸೋರೆಕಾಯಿನ ಈ ಥರ ತುರಿದ್ಕೊಂಡಿದ್ದೇನೆ. ನೀವು ಜಾಸ್ತಿ ಹಿಟ್ಟು ತಗೊಳ್ಳೋದಿದ್ರೆ ಜಾಸ್ತಿ ಸೋರೆಕಾಯಿನ ತಗೋಬೋದು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈರುಳ್ಳಿ ಆ್ಯಕ್ಚುಲ್ ಆಗಿ ಆಪ್ಷನಲ್, ಹಾಕಬೇಕು ಅಂತಲೇ ಏನೂ ಇಲ್ಲ. 2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಮೊದಲು ಇದನ್ನೊಂಚೂರು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ತುರಿದಿಟ್ಟಿರುವಂತಹ ಸೋರೆಕಾಯಿನ ಹಾಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಇದನ್ನ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದನ್ನ ಮಿಕ್ಸ್ ಮಾಡ್ತಾ ಒಂದು 3-4 ನಿಮಿಷ ನೀವು ಬೇಯಿಸ್ಬೋದು. ನೋಡಿ, ಸ್ವಲ್ಪ ಸೋರೆಕಾಯಿ ಬೆಂದಿದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಒಂಚೂರು ಬೆಂದಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಸಕ್ಕರೆ ಬದಲಾಗಿ ನೀವು ಬೇಕಾದರೆ ಬೆಲ್ಲನೂ ಹಾಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಸಾಲ ಎಲ್ಲ ಹಾಕಿ ಮಾಡಿದರೆ ನಮಗೆ ಆಮೇಲೆ ಇದನ್ನ ತಿನ್ನೋದಕ್ಕೆ ಪಲ್ಯ ಬೇಕಾಗಲ್ಲ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ. ನೀರು ಹಾಕಿ ಮಾಡಿದರೆ ಆಮೇಲೆ ಚಪಾತಿ ಮಾಡುವಾಗ ಕಷ್ಟ ಆಗುತ್ತೆ. ಇಷ್ಟೇ, ಸೋರೆಕಾಯಿ ಸ್ಟಫಿಂಗ್ ರೆಡಿಯಾಗಿದೆ. ಬಂದ್ ಮಾಡ್ತಾ ಇದ್ದೇನೆ ಸ್ಟವ್ವನ್ನು. ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ, ಯಾಕಂತಂದರೆ ಚಪಾತಿ ಮಾಡುವಾಗ ಇದೊಂದು ಸ್ವಲ್ಪ ತಣ್ಣಗಾಗಿರಬೇಕು, ಬಿಸಿ ಇರಬಾರ್ದು. ಚಪಾತಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇನೆ. ನಾನೊಂದು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೇನೆ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೇನೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ. ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಹಾಕ್ತಾ ಇದ್ದೇನೆ. ಫ್ಲೇವರಿಗೆ ಒಳ್ಳೆಯದು, ಆರೋಗ್ಯಕ್ಕೆ, ಡೈಜೆಷನ್ಗೆ, ಅಸಿಡಿಟಿಗೆ ಎಲ್ಲದಕ್ಕೂ ಓಂಕಾಳು ತುಂಬಾ ಒಳ್ಳೆಯದು. ಸ್ವಲ್ಪ ಅರಿಶಿನ ಪುಡಿ, ಕಲರ್ ಚೆನ್ನಾಗಿ ಬರುತ್ತೆ ಚಪಾತಿದು. ಹಾಗೆಯೇ ಆರೋಗ್ಯಕ್ಕೆ ಅರಿಶಿನ ಪುಡಿ ತುಂಬಾ ಒಳ್ಳೆಯದು. ಎಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಿಟ್ಟು ಕಲಿಸೋದು ನಾರ್ಮಲ್, ಎಷ್ಟು ಹಿಟ್ಟು ತಗೊತೀವೋ ಅದರ ಅರ್ಧದಷ್ಟು ನೀರನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ಫಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಒದ್ದೆ ಮಾಡಿಕೊಂಡು ಅನಂತರ ಮಿಕ್ಕಿದ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಎಲ್ಲ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಡಿ. ಹೆಚ್ಚು ಕಮ್ಮಿ ಆದರೆ ಮತ್ತೆ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ. ಒಂದ್ಸರಿ ಈ ಥರ ಫಸ್ಟ್ ಒದ್ದೆ ಮಾಡ್ಕೋಬೇಕು ಹಿಟ್ಟನ್ನು. ಈಗ ಮಿಕ್ಕಿದ ನೀರನ್ನು ಹಾಕಿಬಿಟ್ಟು ಅಂಟು ಬರೋ ಥರ ಹಿಟ್ಟನ್ನು ಕಲಿಸ್ಕೋಬೇಕು. 1.5 ಕಪ್ಪಿಗೆ ಟೋಟಲ್ ಆಗಿ 3/4 ಕಪ್ಪಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀರು ಯಾವತ್ತೂ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಫಸ್ಟ್ ಒಂದ್ಸರಿ ಹಿಟ್ಟನ್ನು ಈ ಥರ ಕೈಗೆ ಅಂಟೋ ಥರ ನಾವು ಮೆತ್ತಗೆ ಕಲಿಸ್ಕೋಬೇಕು. ಯಾಕಂತಂದರೆ ಚಪಾತಿ ಮೆತ್ತಗೆ ಬರುತ್ತೆ. ಇಷ್ಟು ಕಲಸಿ ಆದ ನಂತರ ಇವಾಗಿದೆಯಲ್ವ, 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ತುಪ್ಪ ಬೇಕಾದರೂ ಹಾಕೋಬಹುದು. ನಾನು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದ್ಸರಿ ಕುಕ್ಕಿಂಗ್ ಆಯಿಲನ್ನು ಹಾಕೊಂಡಾದ ನಂತರ ನೀಟಾಗಿ ಮೆತ್ತಗೆ ಕಲಿಸ್ಕೋಬೇಕು. ಇವಾಗ ನೋಡಿ, ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಎಷ್ಟು ಮೆತ್ತಗೆ ಬಂದಿದೆ ಅಂತ. ಮೆತ್ತಗಿನ ಚಪಾತಿ ಹಿಟ್ಟು ರೆಡಿ ಆಗಿದೆ. ನಾನು ಇಷ್ಟು ಮೆತ್ತಗೆ ಕಲಿಸ್ಕೊಂಡ್ರೆ ಆಮೇಲೆ ಇದನ್ನ ನೆನೆ ಇಡಲಿಕ್ಕೆ ಹೋಗಲ್ಲ, ಹಾಗೆಯೇ ಡೈರೆಕ್ಟಾಗಿ ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿಕೊಂಡು ಚಪಾತಿನ ಮಾಡ್ಕೊಳ್ಳೋಣ. ಸ್ಟಫ್ಡ್ ಚಪಾತಿ ಆಗಿರೋದ್ರಿಂದ ಉಂಡೆನ ಒಂಚೂರು ದೊಡ್ಡದೇ ಮಾಡ್ತಾ ಇದ್ದೇನೆ. ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಒಣ ಹಿಟ್ಟಿಗೆ ಈ ಥರ ಸ್ವಲ್ಪ ಕೋಟ್ ಮಾಡ್ಕೊಳ್ಳೋಣ. ಈಗ ನಾರ್ಮಲ್ ಆಗಿ ನಾವು ಹೇಗೆ ಚಪಾತಿ ಮಾಡ್ತೀವಿ ಆ ಥರ ಮಾಡ್ಕೋಬೇಕು.
ನೋಡಿ ಈ ಥರ ಮಾಡ್ಕೊಂಡಿದ್ದೇನೆ. ತುಂಬ ತೆಳ್ಳಗೆ ಬೇಡ, ಇಷ್ಟು ದಪ್ಪ ಇರಲಿ. ಇವಾಗ ಈ ಸೋರೆಕಾಯಿ ಇದೆಯಲ್ವ, ಇದರ ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಮಿಡ್ಲಿಗೆ ಹಾಕೊಳ್ಳೋಣ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ರೆ ಸಾಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ಜಾಸ್ತಿ ಸ್ಟಫಿಂಗ್ ಇದ್ದರೂ ಕೂಡ ಚಪಾತಿ ಮತ್ತು ಕಟ್ಟಾಗಿ ಹೋಗುತ್ತೆ. ಅದರಿಂದ ಎಷ್ಟು ಬೇಕಷ್ಟು ನೋಡಿಕೊಂಡು ಇದನ್ನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ 4 ಕಡೆಯಿಂದನೂ ನಾವು ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ. ನೀವು ಒಂದ್ಸರಿ ಈ ಥರ ಫೋಲ್ಡ್ ಮಾಡ್ಕೊಂಡು ಆದ ನಂತರ ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳಿ, ಜಾಸ್ತಿ ಅಲ್ಲ. ಯಾಕಂತಂದರೆ ಜಾಸ್ತಿ ಮಾಡಿದರೆ ಕಟ್ಟಾಗಿ ಹೋಗುತ್ತೆ. ಅದರಿಂದ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆದರೆ ಸಾಕು. ಇದನ್ನ ಜಾಸ್ತಿ ತೆಳ್ಳಗೇನೋ ಆಗೋ ಅವಶ್ಯಕತೆ ಇಲ್ಲ, ಮತ್ತು ಕಟ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈಗ ನಾವು ಚಪಾತಿನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಅದನ್ನ ಒಂಚೂರು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೋಬೇಕು. ಕಾದಾದ ನಂತರ ತುಪ್ಪ ಅಥವಾ ಚೂರು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಈಗ ಈ ಚಪಾತಿನ ನಿಧಾನಕ್ಕೆ ಹಾಕೋಬೇಕು. ಸ್ಟಫ್ಡ್ ಆಗಿರೋದ್ರಿಂದ ನೀವು ಹ್ಯಾಂಡಲ್ ಮಾಡುವಾಗ ಕೇರ್ಫುಲ್ ಆಗಿರಿ. ಮೇಲ್ಗಡೆಯಿಂದ ಬೇಕಾದರೆ ಒಂಚೂರು ತುಪ್ಪ ಅಥವಾ ಆಯಿಲನ್ನು ಸವರ್ಕೊಳ್ಳಿ. ಒಂದು ಸೈಡ್ ಒಂಚೂರು ಕಾದಾದ ನಂತರ ಇದನ್ನ ಮಗುಚಿ ಹಾಕಬೇಕು. ಮಗುಚಿ ಹಾಕ್ಕೊಂಡು ನೀಟಾಗಿ ಕಾಯಿಸ್ಬೇಕು. 2 ಸೈಡ್ ಕಾದಾದ ನಂತರ ನಾವು ಇದನ್ನ ತೆಗೆದ್ಬಿಡ್ಬೋದು. ಇಷ್ಟೇ ನೋಡಿ, ಎಷ್ಟು ರುಚಿಯಾಗಿರುವಂತಹ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಸೋರೆಕಾಯಿಯ ಸ್ಟಫ್ಡ್ ಚಪಾತಿ ಅಥವಾ ಸೋರೆಕಾಯಿಯ ಮೆದು ಚಪಾತಿ ರೆಡಿ ಆಗಿದೆ. ನಿಮಗೆಲ್ರಿಗೂ ಗೊತ್ತಿರುವಂತೆ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಏನೇ ನಮಗೆ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಸೋರೆಕಾಯಿಯನ್ನು ತಿಂದರೆ ಅದು ತುಂಬಾ ಒಳ್ಳೆಯದು. ಅದರಿಂದ ಏನೂ ಡಿಸ್ಅಡ್ವಾಂಟೇಜ್ ಇಲ್ಲ. ಇನ್ನೊಂದು ಏನು ಅಂತಂದರೆ ಇದನ್ನ ಹಾಗೆಯೇ ತುಪ್ಪ ಸವರ್ಕೊಂಡು ತಿನ್ಬೋದು, ಅಥವಾ ಸಾಂಬಾರು ಪಲ್ಯ ಇದ್ರೂ ಚೆನ್ನಾಗಾಗುತ್ತೆ. ಬಟ್ ಒಂದು ವೇಳೆ ಸಾಂಬಾರು ಪಲ್ಯ, ಚಟ್ನಿ, ಸಾಗು ಯಾವುದು ಇಲ್ಲದಿದ್ರೂ ಕೂಡ ಹಾಗೆಯೇ ತಿನ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.